9ನೇ ವರ್ಷದಲ್ಲಿ ಅದ್ದೂರಿಯಾಗಿ ನಡೆದ ರಾಮ ಲಕ್ಷ್ಮಣ ಜೋಡುಕರೆ ಮಂಗಳೂರು ಕಂಬಳದಲ್ಲಿ ಈ ಬಾರಿ ಹೊಸ ದಾಖಲೆ ಸೃಷ್ಟಿಯಾಗಿದೆ. ಕಳೆದ 4 ವರ್ಷಗಳ ಹಿಂದೆ ಇದ್ದಂತಹ ಕಂಬಳದ ಅತಿ ವೇಗದ ಓಟದ ದಾಖಲೆ ಈಗ ಪತನವಾಗಿದ್ದು, ಮಂಗಳೂರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೇತೃತ್ವದ ರಾಮ ಲಕ್ಷ್ಮಣ ಜೋಡುಕರೆ ಕಂಬಳದ ನೇಗಿಲು ಹಿರಿಯ ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ 80 ಬಡಗಬೆಟ್ಟು ಶ್ರೀಕಾಂತ್ ಸಂದೀಪ್ ಶೆಟ್ಟಿ ಅವರ ಕೋಣಗಳು ಹೊಸ ದಾಖಲೆ ಮಾಡಿವೆ. ಮಂಗಳೂರು ಕಂಬಳದ ಕೊನೆಯ ಸ್ಪರ್ಧೆಯಲ್ಲಿ ಬಡಗಬೆಟ್ಟಿನ ಕಂಬಳ ಕೋಣಗಳು 125 ಮೀಟರ್ ಕೆರೆಯನ್ನ ಕೇವಲ 10.87 ಸೆಕೆಂಡ್ಗಳಲ್ಲಿ ತಲುಪಿ ನೂತನ ದಾಖಲೆ ಬರೆಯಿತು. ಅಂದ್ರೆ 100 ಮೀಟರ್ ಓಟವನ್ನ 8.69 ಸೆಕೆಂಡ್ಗಳಲ್ಲಿ ಓಡಿದವು. 80 ಬಡಗಬೆಟ್ಟು ಕಲ್ಲಪಾಪು ಶ್ರೀಕಾಂತ್ ಸಂದೀಪ್ ಶೆಟ್ಟಿ ಅವರ ಯಜಮಾನಿಕೆಯಲ್ಲಿ ಗಾಂಧಿ ಮೈದಾನ ಸಂತು ಮತ್ತು ಸುರತ್ಕಲ್ ಪಾಂಚ ಎಂಬ 2 ಕೋಣಗಳು ಈ ದಾಖಲೆ ಮಾಡಿದೆ. ಮಾಸ್ತಿಕಟ್ಟೆ ಸ್ವರೂಪ್ ಅವರು ಈ ಕೋಣಗಳನ್ನು ಓಡಿಸಿ ದಾಖಲೆಯನ್ನು ತಮ್ಮದಾಗಿಸಿಕೊಂಡರು. ಇದೇ ಕಂಬಳದ ಸೆಮಿಫೈನಲ್ ರೇಸ್ನಲ್ಲಿ ಇದೇ ಸಂತು ಮತ್ತು ಪಾಂಚ ಕೋಣಗಳು 125 ಮೀಟರ್ನ 11.6 ಸೆಕೆಂಡ್ನಲ್ಲಿ ಕ್ರಮಿಸಿ ಈ ಸೀಸನ್ನ ಅತಿ ವೇಗದ ಓಟ ಎಂಬ ದಾಖಲೆ ಬರೆದಿದ್ದವು. ಆದರೆ ಅದರ ಮುಂದಿನ ಓಟದಲ್ಲೇ ಎಲ್ಲ ದಾಖಲೆಗಳನ್ನು ಮೀರಿ ಹೊಸ ಕಂಬಳ ಸಾಧನೆ ಮಾಡಿದರು. ಈ ಹಿಂದೆ 2021ರ ಕಕ್ಕೆ ಪದವು ಕಂಬಳದಲ್ಲಿ ಈ ಹಿಂದಿನ ದಾಖಲೆ ನಿರ್ಮಾಣವಾಗಿತ್ತು. ಆಗ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಅವರ ಕೋಣಗಳು 125 ಮೀಟರ್ ಓಟವನ್ನು 10.95 ಸೆಕೆಂಡ್ಗಳಲ್ಲಿ 100 ಮೀಟರ್ಗೆ 8.76 ಸೆಕೆಂಡ್ ಕ್ರಮಿಸಿ ದಾಖಲೆ ಬರೆದಿದ್ವು. ಮಾಳಪುಟ್ಟ ಮತ್ತು ಮಿಜಾರ್ ಅಪ್ಪು ಕೋಣಗಳನ್ನು ಅಂದು ಓಡಿಸಿದ್ದ ಮಿಜಾರು ಶ್ರೀನಿವಾಸ್ ಗೌಡ ಅವರು ದಾಖಲೆ ಬರೆದಿದ್ರು. ಈ ದಾಖಲೆ ಈಗ ಪತನವಾಗಿದೆ. 80 ಬಡಗಬೆಟ್ಟು ಕಲ್ಲಪಾಪು ಶಿಖಾ ಸಂದೀಪ್ ಶೆಟ್ರನ ನಾವೆರ್ದ ಮಲ್ಲಿರ್ಲು ಲಕ್ಷ್ಮಣ ಕರಟುಲ್ಲ ಕುಂದಬಾರಂದಡಿ ಮಾಸ್ತಿಕಟ್ಟೆ ಸ್ವರೂಪ್ 80 ಬಡಗಬೆಟ್ಟು ಕಲ್ಲಪಾಪು ಶಿಖಾ ಸಂದೀಪ್ ಶೆಟ್ರ ರಾಮಕ್ಕರೆ ಮಂಗಳೂರು ಮರಕಡ ಬಾಯಡಿ ಮನೆ ಶಾಂತ ಸಂಜಯ್ ಕುಮಾರ್ ಶೆಟ್ರಿಗೆ ಲಕ್ಷ್ಮಣ ಕರೆ 80 ಬಡಗಬೆಟ್ಟು ಕಲ್ಲಪಾಪು ಶಿಖಾ ಸಂದೀಪ್ ಶೆಟ್ರಿಗೆ ನಾವೆರ್ದ ಮಲ್ಲಿರ್ಲು ಫೈನಲ್ ಸಾಲೆ ಲಕ್ಷ್ಮಣ ಕರೆತ್ತ 80 ಬಡಗಬೆಟ್ಟು ಕಲ್ಲಪಾಪು ಶಿಖಾ ಸಂದೀಪ್ ಶೆಟ್ರ ನೆರಳಿಗೆ ಒಂದನೇ ಬಹುಮಾನದ ತೀರ್ಪಡೆಯಿನ ಮಂಗಳೂರು ಮರ್ಕಡ ಬಾಯಡಿ ಮನೆ ಶಾಂತ ಸಂಜಯ್ ಕುಮಾರ್ ಶೆಟ್ರ ಭುಜನ ನಂಬರ್ದಲ್ಲಿ ಗಿಡಯಿನಾರು ಕುಂದಬಾರಂದಡಿ ಮಾಸ್ತಿಕಟ್ಟೆ ಸ್ವರೂಪ್ ಕುಮಾರ್ 10.87 10.87 ದಾಖಲೆ ಓಟ ದಾಖಲೆ ಪೂರ ಬ್ರೇಕ್ ಮಾಡ್ತಾರಂಚಿನ ಓಟ ಇನ್ನು ಕೌಂಟ್ ಬಲ್ಪಲೆ 100 ಮೀಟರ್ಗೆ ಏತ್ತು ಬರ್ಬಿಡೊಂದು ದಾಖಲೆ ಓಟ ಕೊರ್ನೆಂಚಿನ 80 ಬಡಗಬೆಟ್ಟು ಕಲ್ಲಪಾಪು ಶಿಖಾ ಸಂದೀಪ್ ಶೆಟ್ರನ ಎರಲಗಿಡ ಏನಾರು ಕುಂದಬಾರಂದಡಿ ಮಾಸ್ತಿಕಟ್ಟೆ ಸ್ವರೂಪ್ ಪಾತೆರ್ಲೊಂಜಿ ಚಪ್ಪಾಳೆ ತಟ್ಲೇನ ಈತ ವೇಗೋಡು ಇದ ಮುಟ್ಟ ಇರ್ಲ ಬಲ್ದನೆ ಇದ್ದಿ 100 ಮೀಟರ್ಗೆ ಕನ್ವರ್ಟ್ ಮಲ್ತಂದ 8.69 100 ಮೀಟರ್ ಓಟದ ದಾಖಲೆ ಮಲ್ತನ ಇರಲು 80 ಬಡಗಬೆಟ್ಟು ಕಲ್ಲಪಾಪು ಶಿಖಾ ಸಂದೀಪ್ ಶೆಟ್ರನ ಇರಲು ಎಲ್ಲರಿಗಿಡತ್ತನ ಓಟಗಾರಿ ಕುಂದಬಾರಂದಡಿ ಮಾಸ್ತಿಕಟ್ಟೆ ಸ್ವರೂಪ್ ಕಂಬಳಡೊಂಜಿ ಹೊಸ ಮೈಲಿಗಲ್ಲು ನವ ವರ್ಷದ ಒರ್ಮನೆ ವರ್ಷದ ನಮ್ಮ ಸಂಸದರನ ನೇತೃತ್ವ ನಡಪುನಂಚಿನ ಕಂಬಳ ಹೊಸ ದಾಖಲೆದ ಇತಿಹಾಸ ಬರೆಯಿನಂಚಿನ ಕಂಬಳ ಕೂಟದ ಇದಮುಟ್ಟದ ಮಾತ ದಾಖಲೆಯನ್ನ ಮುರ್ತದೆ ಹೊಸ ದಾಖಲೆ ನಿರ್ಮಾಣ ಮಲ್ತನಂಚಿನ ಕಂಬಳ ಅಭಿನಂದನೆಗಳು ಬಹುಮಾನ ಪಡೆ ನೇರ್ತ ಯಜಮಾನರಾಗ್ಲಿಗೆ ಅಭಿನಂದನೆಗಳು ದಾಖಲೆ ಮಲ್ತನಂಚಿನ ಒಬ್ಬ ಓಟಗಾರಗೆ ಅಭಿನಂದನೆಗಳು ಈ ಕಂಬಳ ನೀತಿ ಪುರ್ಲದ ಸಂಘಟನೆ ಮಲ್ತನ ಮಾತ ನಮ್ಮ ಸ್ನೇಹಿತ ಬಂಧುಲ್ನಾಗ್ಲಿಗೆ